ಲೋಕಸಭಾ ಚುನಾವಣೆ ನಿಮಿತ್ತ ಕೊರಟಗೆರೆಗೆ ಸಿಐಎಸ್ಎಫ್ ಮಿಲಿಟರಿ ಪಡೆ ಆಗಮನವಾಗಿದೆ. ತಾಲೂಕು ಆಫೀಸು ಮುಂಭಾಗದಿಂದ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಮಿಲಿಟರಿ ಹಾಗೂ ಪೊಲೀಸ್ ಪಡೆ ಸಂಚಾರ ನಡೆಸಿತು. 100ಕ್ಕೂ ಹೆಚ್ಚು ಸಿಐಎಸ್ಎಫ್ ಅಧಿಕಾರಿಗಳು ರೂಟ್ ಮಾರ್ಚ್ ಮೂಲಕ ಜಾಗೃತಿ ಮೂಡಿಸಿತು. ತಾಲೂಕಿನ ಎಲ್ಲ ಚೆಕ್ ಪೋಸ್ಟ್ಗಳಿಗೆ ಬಿಗಿ ಭದ್ರತೆ ಕಲ್ಪಿಸಲಾಗಿದೆ. ಕೊರಟಗೆರೆ ಪೊಲೀಸ್ ಠಾಣಾ ಅಧಿಕಾರಿಗಳು ಸಾಥ್ ನೀಡಿದರು. ಲೋಕಸಭಾ ಚುನಾವಣೆಗೆ ಮಿಲಿಟರಿ ಪಡೆ ಹದ್ದಿನ ಕಣ್ಣಿಟ್ಟಿದೆ. ಮಿಲಿಟರಿ ಜೊತೆ ಪೊಲೀಸ್ ಪಡೆ ಕೊರಟಗೆರೆಯ ಪ್ರಮುಖ ರಸ್ತೆಯಲ್ಲಿ ಪೆರೇಡ್ನಲ್ಲಿ ಭಾಗಿಯಾಯಿತು. ತಾಲೂಕಿನ ಹೊಳವನಹಳ್ಳಿ, ಅಕಿರಾಂಪುರ, ಕೊಳಾಲ ವ್ಯಾಪ್ತಿಯಲ್ಲಿ ಪೊಲೀಸ್ ಹಾಗೂ ಮಿಲಿಟರಿ ಪಡೆ ಸಂಚಾರ ನಡೆಸಿತು. ವರದಿ ಮಂಜುಸ್ವಾಮಿ ಎಂಎನ್, ಕೊರಟಗೆರೆ.